ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸಾರಿಗೆ ನೌಕರರು ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬಂಟ್ವಾಳದಲ್ಲೂ ಸಾರಿಗೆ ಬಸ್ ಮುಷ್ಕರಕ್ಕೆ ಬೆಂಬಲ ಸಿಕ್ಕಿದೆ. ಬೆಳಗ್ಗೆಯಿಂದಲೂ ಬಂಟ್ವಾಳ ವಿಭಾಗದಿಂದ ಯಾವುದೇ ಬಸ್ಗಳು ರಸ್ತೆಗೆ ಇಳಿದಿಲ್ಲ. ಪ್ರಯಾಣಿಕರೆಲ್ಲ ಬಸ್ಸಿಗಾಗಿ ಬಸ್ ಸ್ಟ್ಯಾಂಡ್ನಲ್ಲಿ ಕಾದು ಕುಳಿತಿದ್ದಾರೆ. ಇನ್ನು ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನ ಆಗಿ ಮಾಡಬೇಕು ಎಂದು, ಸಮಾನ ವೇತನ ನೀಡಬೇಕು ಎಂದು ಸಾರಿಗೆ ನೌಕರರು ಹೇಳಿದ್ದಾರೆ. ಬೇಡಿಕೆಯನ್ನು ಮಂಡಿಸಿದ್ದೇವೆ. ನಮ್ಮನ್ನು ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರಿಗೆ ಪರಿಗಣಿಸಬೇಕು. ನಮಗೊಂದು ಸಮಾನ ವೇತನ ಕೊಡಬೇಕು. ಈಗ ಕೊಡುವಂತಹ ವೇತನ ನಮಗೆ ಯಾವುದಕ್ಕೂ ಸಾಕಾಗುವುದಿಲ್ಲ. ನಮಗೆ ಮಾಡುವಂಥ ಕೆಲಸವು ಬಹಳಷ್ಟು ಶ್ರಮವಹಿಸಿ ದಿನದ 24 ಗಂಟೆ ಕೂಡ ನಾವು ಸರ್ಕಾರಿ KSRTCಯಲ್ಲಿ ಕೆಲಸ ಮಾಡ್ತಿದ್ದೇವೆ. ಆದರೆ ಅವರು ಕೊಡುವಂಥ ವೇತನ ನಮಗೆ ಯಾವುದಕ್ಕೂ ಸಾಕಾಗುವುದಿಲ್ಲ. ಅದಕ್ಕೋಸ್ಕರ ನಮ್ಮ ಕಾರ್ಮಿಕ ನಿಯಮದ ಪ್ರಕಾರ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಮಾಡಿ ಕೊಡಬೇಕು ಅಂತ ನಮ್ಮದೆಲ್ಲ ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಮಾಡುವಂಥದ್ದು. ಕೊರೋನಾ ಒಂದು ಮಹಾಮಾರಿಯಿಂದಾಗಿ ಸರ್ಕಾರ ಬಹಳಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಇದನ್ನು ನಿಭಾಯಿಸಿಕೊಂಡು ನಮಗೆ ಕರ್ನಾಟಕ ರಾಜ್ಯ ಸಂಸ್ಥೆ ಸಾರಿಗೆ ಸಂಸ್ಥೆಯ ನಾವು ನೌಕರರೆಲ್ಲರೂ ಅವರೊಟ್ಟಿಗೆ ಸರ್ಕಾರದೊಟ್ಟಿಗೆ ವಿಲೀನಗೊಂಡು ಎಲ್ಲವನ್ನೂ ನಾವು ನಿಭಾಯಿಸಿಕೊಂಡು ನಾವು ಕೂಡ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿದ್ದೇವೆ. ಆದರೆ ಸರ್ಕಾರದ ಹತ್ರ ನಾವೊಂದು ಬೇಡಿಕೆಯನ್ನು ಮಂಡಿಸಿದ್ದೀವಿ. ನಮಗೆ ಒಂದು ಸರ್ಕಾರಿ ನೌಕರರ ಸಮಾನ ವೇತನವನ್ನು ಕೊಡಿ, ನಮ್ಮನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸಿ, ಸರ್ಕಾರದ ಸವಲತ್ತುಗಳನ್ನೆಲ್ಲವನ್ನು KSRTC ಎಲ್ಲ ಪ್ರಯಾಣಿಕರಿಗೂ ನಮ್ಮ ರಾಜ್ಯದ ಜನರಿಗೆ ಕೊಡ್ತಾ ಇದೆ. ಹಾಗೆ ನಮ್ಮ ನೌಕರರನ್ನು ನೀವು ಕೂಡ ಅದೇ ರೀತಿಯಲ್ಲಿ ಒಂದು ಪರಿಗಣಿಸಿ ನಮಗೆ ಅಷ್ಟೊಂದು ವೇತನವನ್ನು ಕೊಟ್ಟು ನಮ್ಮ ಕಷ್ಟವನ್ನು ಪರಿಹರಿಸಿ ಅಂತೇಳಿ ಬಹಳಷ್ಟು ಸಮಯದಿಂದ ನಾವು ಅವರಿಗೆ ಒಂದು ಮನವಿಯನ್ನು